ನಮಸ್ಕಾರ, ಕ್ವಿಕ್ ನ್ಯೂಸ್ಗೆ ಸ್ವಾಗತ. ನಾನು ಎಲ್ಸನ್ ಹಿರ್ಗಾನ್. ಕರ್ನಾಟಕದಲ್ಲಿ ಕ್ರೈಸ್ತರ ಮೇಲೆ ನಡೆಯುವ ದೌರ್ಜನ್ಯವನ್ನು ಖಂಡಿಸಿ ಕಥೋಲಿಕ ಕ್ರೈಸ್ತರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ 7 ಪಟ್ಟಣಗಳಲ್ಲಿ ಒಟ್ಟಾಗಿ ಆಯೋಜಿಸಿದ ಮೇಣದ ಬತ್ತಿಯ ಮಾನವ ಸರಪಳಿ ಪ್ರತಿಭಟನೆ ಮಾರ್ಚ್ 2, 2022 ಬುಧವಾರ ಸಂಜೆ ಜಿಲ್ಲೆಯಾದ್ಯಂತ ಎಲ್ಲ ಚರ್ಚ್ಗಳ ಹೊರಗಿನ ರಸ್ತೆಗಳಲ್ಲಿ ಮತ್ತು ಹೆದ್ದಾರಿಗಳಲ್ಲಿ ಸಂಜೆ 6ರಿಂದ 7ರವರೆಗೆ ಯಶಸ್ವಿಯಾಗಿ ನಡೆಯಿತು. ಈ ಮೌನ ಪ್ರತಿಭಟನೆಯ ಮೂಲಕ ದಕ್ಷಿಣ ಕನ್ನಡ ಕಥೋಲಿಕರು ತಮ್ಮ ಸಂವಿಧಾನಿಕ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಮತಾಂತರ ವಿರೋಧಿ ಕಾಯ್ದೆಯನ್ನು ಕೈಬಿಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಮತ್ತು ಈ ಮಸೂದೆಯ ದುರುಪಯೋಗದಿಂದ ಕ್ರೈಸ್ತ ಸಮುದಾಯ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಮನವರಿಕೆ ಮಾಡಿದರು. ಕರ್ನಾಟಕದಲ್ಲಿ ಪ್ರಾರ್ಥನಾ ಮಂದಿರ ಹಾಗೂ ಕ್ರೈಸ್ತರ ಮೇಲೆ ನಡೆಯುವ ದೌರ್ಜನ್ಯ, ಕೋಲಾರದಲ್ಲಿ ಯೇಸು ಕ್ರಿಸ್ತರ ಮೂರ್ತಿ ಹಾಗೂ ಶಿಲುಬೆಯ ನಾಶ, 42 ವರ್ಷಗಳ ಇತಿಹಾಸವುಳ್ಳ ಪಂಜಿನಮಗರು ಸಂತ ಅಂತೋನಿ ಪ್ರಾರ್ಥನಾ ಮಂದಿರ ಹಾಗೂ 40 ವರ್ಷದಿಂದ ಪ್ರಾರ್ಥನೆ ನಡೆಸುತ್ತಿದ್ದ ಕೆಂಗೇರಿಯಲ್ಲಿರುವ ದೇವಾಲಯವನ್ನು ನಿರ್ನಾಮ ಮಾಡಿ ಕ್ರೈಸ್ತರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ. ಕೋರ್ಟಿನಿಂದ ತಡೆಯಾಜ್ಞೆ ಇದ್ದರೂ ಪ್ರಾರ್ಥನಾ ಮಂದಿರಗಳನ್ನು ಕೆಡವಿ ಹಾಕುತ್ತಾರೆ. ಪ್ರಾರ್ಥನಾ ಮಂದಿರಗಳನ್ನು ಕೆಡವಬಾರದೆಂದು ಹೊಸ ಕಾನೂನನ್ನು ಸರ್ಕಾರ ಜಾರಿಗೆ ತಂದಿದ್ದರೂ ಪಟ್ಟಭದ್ರ ಹಿತಾಸಕ್ತಿಗಳು ಕಾನೂನಿನ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿರುತ್ತಾರೆ. ಇದಲ್ಲದೆ ಅಲ್ಲಲ್ಲಿ ಮತಾಂತರ ಆಗಿದೆ ಎಂದು ಶಂಕೆ ವ್ಯಕ್ತಪಡಿಸಿ ಹಲವು ದೌರ್ಜನ್ಯಗಳು ನಡೆಯುತ್ತಿವೆ. ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಅಲ್ಲಲ್ಲಿ ಸುಳ್ಳು ಫಿರ್ಯಾದಿಗಳನ್ನು ಪೊಲೀಸ್ ಮತ್ತು ಇತರ ಇಲಾಖೆಗಳಿಗೆ ನೀಡಿ ಕ್ರೈಸ್ತ ಸಮುದಾಯದವರನ್ನು ಹಾಗೂ ಕ್ರೈಸ್ತ ಸಂಸ್ಥೆಗಳನ್ನು ದೌರ್ಜನ್ಯಕ್ಕೊಳಪಡಿಸುತ್ತಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಆಯೋಜಕರು ಶಾಂತಿಯುತ ಪ್ರತಿಭಟನೆಯ ಮೂಲಕ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದರು. ಜಿಲ್ಲೆಯಾದ್ಯಂತ ಕ್ರೈಸ್ತ ಸಮಾಜದ ಎಲ್ಲ ಬಾಂಧವರು ರಸ್ತೆ ಪಕ್ಕಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ 1 ಗಂಟೆಗಳ ಕಾಲ ನಿಂತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಭಾಗವಹಿಸಿದ ಪ್ರತಿಯೊಬ್ಬರೂ ಮೇಣದ ಬತ್ತಿ ಮತ್ತು ಹಳದಿ ಬಿಳಿ ಧ್ವಜವನ್ನು ಹಿಡಿದಿದ್ದರು. ಪ್ರತಿಭಟನೆಯಲ್ಲಿ ಎಲ್ಲ ಧರ್ಮಗುರುಗಳು, ಧಾರ್ಮಿಕ ಸಹೋದರಿಯರು ಮತ್ತು ಸಹೋದರರು, ಮಕ್ಕಳು ಮತ್ತು ಯುವಕರು ಪಾಲ್ಗೊಂಡಿದ್ದರು. ಬದುಕು ಮತ್ತು ಬದುಕಲು ಬಿಡಿ, ಸಂವಿಧಾನವನ್ನು ಎತ್ತಿ ಹಿಡಿಯೋಣ, ಶಾಂತಿಪ್ರಿಯ ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಾವು ಖಂಡಿಸುತ್ತೇವೆ, ಇತರ ನಾಗರಿಕರೊಂದಿಗೆ ವಿಭಜಿಸಬೇಡಿ, ಸಮಾನತೆ ನಮ್ಮ ಸಂವಿಧಾನದ ಹಕ್ಕು ಎಂಬ ಘೋಷಣಾ ಫಲಕಗಳೊಂದಿಗೆ ಭಾಗವಹಿಸಿದ್ದರು. ದೇಶ, ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಹಕ್ಕು, ನಾವು ನಂಬಿದ ದೇವರನ್ನು ಪೂಜಿಸುವ ಹಕ್ಕು ನಮಗಿದೆ, ಧರ್ಮದ ಹೆಸರಿನಲ್ಲಿ ನಮ್ಮನ್ನು ವಿಭಜಿಸಬೇಡಿ, ಬದುಕು ಮತ್ತು ಬದುಕಲು ಬಿಡಿ, ಸಂವಿಧಾನವನ್ನು ಎತ್ತಿ ಹಿಡಿಯೋಣ, ಶಾಂತಿಪ್ರಿಯ ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಾವು ಖಂಡಿಸುತ್ತೇವೆ, ಇತರ ನಾಗರಿಕರೊಂದಿಗೆ ವಿಭಜಿಸಬೇಡಿ, ಸಮಾನತೆ ನಮ್ಮ ಸಂವಿಧಾನಿಕ ಹಕ್ಕು ಎಂಬ ಘೋಷಣಾ ಫಲಕಗಳೊಂದಿಗೆ ಭಾಗವಹಿಸಿದ್ದರು. ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಹಕ್ಕು, ನಾವು ನಂಬಿದ ದೇವರನ್ನು ಪೂಜಿಸುವ ಹಕ್ಕು ನಮಗಿದೆ, ಧರ್ಮದ ಹೆಸರಿನಲ್ಲಿ ನಮ್ಮನ್ನು ವಿಭಜಿಸಬೇಡಿ, ಭಾರತ ಜಾತ್ಯತೀತ ರಾಷ್ಟ್ರ, ಅದನ್ನು ಗೌರವಿಸಿ ಎಂಬ ಫಲಕಗಳು ಪ್ರತಿಭಟನೆಯುದ್ದಕ್ಕೂ ಕಂಡವು. ಇನ್ನು ಅಷ್ಟಪಟ್ಟಣಗಳಲ್ಲಿ ಬೃಹತ್ ಸಂಖ್ಯೆಯ ಪ್ರತಿಭಟನೆ ನಡೆಯಿತು. ಮಂಗಳೂರು ನಗರದ ಹಾಗೂ ಹೊರವಲಯದಲ್ಲಿ ಸಂಜೆ 6 ಗಂಟೆಗೆ ಪ್ರತಿಭಟನೆ ಆರಂಭವಾಯಿತು. ಚರ್ಚ್ನ ಹೊರಗೆ ಜಮಾಯಿಸಿದ ಕಥೋಲಿಕರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾನವ ಸರಪಳಿ ರಚಿಸಿದರು. ರಸ್ತೆ ಹೆದ್ದಾರಿಗಳಲ್ಲಿ ಮಾನವ ಸರಪಳಿ ರಚಿಸಲಾಯಿತು. ಮೂಡಬಿದ್ರೆಯ ವಲಯದಿಂದ ಕಥೋಲಿಕ್ ಸಭಾ ಮೂಡುಬಿದ್ರೆ ನೇತೃತ್ವದಲ್ಲಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರುಗಡೆ
ಎಲ್ಲ ಕಥೋಲಿಕರು ಬೆಳಗ್ಗೆ 10ರಿಂದ 11:30ವರೆಗೆ ಜಮಾಯಿಸಿದ್ದರು. ಬಂಟ್ವಾಳ ವಲಯದ ಹಾಗೂ ಮೊಗರ್ನಾಡ್ ವಲಯದಿಂದ ಬಹುಸಂಖ್ಯೆಯಲ್ಲಿ ಕಥೋಲಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು BC ರೋಡಿನ ಮೈದಾನದಲ್ಲಿ ಮಧ್ಯಾಹ್ನ 3:15ಕ್ಕೆ ಮಾನವ ಸರಪಳಿ ನಿರ್ಮಿಸಿ ಕ್ರೈಸ್ತರ ಮೇಲಿನ ದೌರ್ಜನ್ಯದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕೆಲವು ಮುಖಂಡರು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದರು. ಪುತ್ತೂರಿನ ಮಾಯ್ದೆ ದೇವೂಸ್ ಚರ್ಚ್ನಲ್ಲಿ ಸಂಜೆ 5:45ಕ್ಕೆ ಕಥೋಲಿಕರು ಜಮಾಯಿಸಿದರು. ಬನ್ನೂರು, ಉಪ್ಪಿನಂಗಡಿ ಮತ್ತು ಮಾರಿಲ್ ಚರ್ಚ್ನ ಕಥೋಲಿಕರು ಭಿತ್ತಿಪತ್ರಗಳನ್ನು ಹಿಡಿದು ಮೇಣದ ಬತ್ತಿಗಳನ್ನು ಬೆಳಗಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ನಂತರ ಪುತ್ತೂರು ತಾಲೂಕು ಕಚೇರಿಯತ್ತ ಮೆರವಣಿಗೆ ನಡೆಸಿದರು. ಕಥೋಲಿಕ್ ಸಭಾ ಬೆಳ್ತಂಗಡಿ ಮತ್ತು ಇದರ ಸಹ ಘಟಕಗಳು ತಾಲೂಕು ಕಚೇರಿಯಲ್ಲಿ ಜಮಾಯಿಸಿ 2022 ಮಾರ್ಚ್ 2ರಂದು ಬೆಳಗ್ಗೆ ಬೆಳ್ತಂಗಡಿಯಲ್ಲಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿದರು.